ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಫ್ರೆಂಡ್ಸ್, ಇವತ್ತು ಬಂದು ನೆಕ್ಸ್ಟ್ ಡೇ. ನಿನ್ನೆ ಮೆಹಂದಿ ಫಂಕ್ಷನ್ಸ್ ಎಲ್ಲ ಆಯಿತು. ಮಲಗುವಾಗ ತುಂಬ ಲೇಟಾಗಿದೆ ಆ್ಯಂಡ್ ಇವಾಗ ಮಾರ್ನಿಂಗ್ ಎದ್ದು ಒಂದ್ಸಲ ಮನೆ ಎಲ್ಲ ಫುಲ್ ರೌಂಡ್ ಹಾಕ್ತಾಯಿದ್ದೀನಿ, ಯಾವ ರೀತಿ ಇದೆ ಸಿಚುವೇಶನ್ಸ್ ಅಂತ ಹೇಳಿ. ಇವತ್ತೊಂದಿನ ಗ್ಯಾಪ್ ಇದೆ, ಮದುವೆ ನಾಳೆ, ಹಾಗಾಗಿ ಸ್ವಲ್ಪ ಟೆನ್ಷನ್ ಸ್ವಲ್ಪ ಕಮ್ಮಿ. ಸೊ ಇವತ್ತೆಲ್ಲನೂ ಕ್ಲೀನ್ ಮಾಡಿ, ಸೊ ನಾಳೆ ಫ್ರೆಶಾಗಿ ರೆಡಿ ಆಗ್ಬೋದು ಅಂತ ಹೇಳಿ. ಆ್ಯಂಡ್ ಬನ್ನಿ ತೋರಿಸ್ತೀನಿ ಮನೆಯಲ್ಲ ಯಾವ ರೀತಿ ಇದೆ ಮೆಹಂದಿ ಆದಮೇಲೆ ಅಂತ. ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ. ಮೊನ್ನೆ ಫುಲ್ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿದ್ದೆ, ಬಟ್ ಇವತ್ತು ನೋಡಿದ್ರೆ ದೇವರೇ. ಸೊ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಇದೆಲ್ಲ ನೋಡಿ, ಸ್ವಲ್ಪ ಸ್ವಲ್ಪ ಕಸೆಲ್ಲ ಗುಡಿಸಿದ್ದೀನಿ. ಅಲ್ಲಿ ನೋಡಿ ಬೆಲೂನ್ ಮಾಡಿದರು ಮೊನ್ನೆ, ನಿನ್ನೆ ಒಂದೇ ಒಂದು ಬೆಲೂನ್ ಇಲ್ಲ, ಎಲ್ಲ ಹೊಡೆದಾಕಿದ್ದಾರೆ. ಸ್ಟೇಷನ್ ಆ್ಯಂಡ್ ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸಿಟ್ಟಿದ್ದಾರೆ. ಏಪಾ ಬೊಲ್ಪುಗ ಕತ್ತಲೆಗೆ ಬೊಲ್ಪುಗ ಹಾಂ ಹಾಂ. ಅನ್ನ ಇದೆ, ನೀರಿದೆ. ಇದು ಬಿರಿಯಾನಿ. ಅಮ್ಮ ನೀರ್ಗ ಸುಕ್ಕ ಓ ಇಟ್ಲೆ ಜಾಸ್ತಿ ಹೊರಿತಿ ಜೊತೆ ಅಮ್ಮ ಓಲ ಜಾಸ್ತಿ ಹೊರಿತಿ ಜಿಂದು ಅಂತ. ಅನ್ನ ಸ್ವಲ್ಪ ಜಾಸ್ತಿ ಉಳ್ದಿತ್ತು. ಉಣ್ಪು ಸುಮಾರು ಆತನು ಅವ ನರವಣ ಉಣ್ಪುಂತಿದ್ದಾರ ಅಂದೆ ಬಾಕಿ ಮಾತ ತಿಂತೇರು ಉಣ್ಪು. ಆ್ಯಂಡ್ ನೋಡೋರಲ್ಲ ಯಾವ ರೀತಿ ಇದೆ ಅಂತ. ಸೊ ಈಗ ನಾನು ಫಸ್ಟು ಏನು ಮಾಡೋಣ, ಫಸ್ಟ್ ಇದನ್ನೆಲ್ಲ ಗುಡಿಸ್ತೀನಿ, ಮತ್ತೆ ನೋಡೋಣ ಏನು ಮಾಡಬೇಕು ಅಂತ. ಕೋಳಿ ಸಾಂಬಾರ್, ಬಿರಿಯಾನಿ ರೈಸ್. ಇದು ಬಂದು ನಮ್ಮ ನಾಗನಕಟ್ಟೆ. ಏನಾದರೂ ಒಳ್ಳೆ ಕಾರ್ಯಕ್ರಮ ಇರುವಾಗ ನಾವಿಲ್ಲಿ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೂವೆಲ್ಲ ಇಟ್ಟು ಹೋಗ್ತೀವಿ. ಸೊ ಹಾಗೆ ನಾಳೆ ಮದುವೆ ಇದೆ ಅಲ್ವಾ, ಹಾಗಾಗಿ ಇವತ್ತು ಬಂದು ಹೂವೆಲ್ಲ ಇಟ್ಟು ಪ್ರಾರ್ಥನೆ ಎಲ್ಲ ಮಾಡಿ ಮಾಡ್ಕೊಂಡು ಹೋಗುವ ಅಂತ ಬಂದಿದ್ದೀವಿ.